ಶುಭ ವಂದನೆಗಳು. ನಮಸ್ತೆ. ಪ್ರಕೃತಿಯ ಮಡಿಲಲ್ಲಿರುವ ನಮ್ಮ ಸಂಸ್ಥೆಯಲ್ಲಿ ಈ ದಿನ ಒಂದು ವಿಶೇಷವಾದ ದಿನ, ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಾರ್ಷಿಕೋತ್ಸವದ ದಿನ. ಈ ಸುಂದರ ಕಾರ್ಯಕ್ರಮಕ್ಕೆ ಸೇರಿರುವ ಸರ್ವರಿಗೂ ಸ್ವಾಗತ. ಈ ದಿನ ನಾವು ನಮ್ಮ ಶಾಲಾ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ನೆರೆದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಕ್ಷಣವು ಜ್ಞಾನದ ರೂಪ ಮಾತ್ರವಲ್ಲ, ಆದರೆ ಪಾತ್ರದ ರಚನೆಯಾಗಿದೆ. ಈ ಸುಂದರ ಸಂದರ್ಭದಲ್ಲಿ ನೀವೆಲ್ಲರೂ ನೆರೆದಿರುವುದು ಗೌರವದ ಸಂಗತಿ. ನಾನು ಶಾಸ್ ಫಾತಿಮಾ, ನನ್ನ ಸಹ ನಿರೂಪಕಿ ಆತಿಫಾ ಬಾನು ಜೊತೆ ಈ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ನಿಮ್ಮನ್ನೆಲ್ಲ ನಮ್ಮ ಶಾಲೆಯ ಪರವಾಗಿ ಸ್ವಾಗತಿಸುತ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮ್ಮನ್ನು ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಹಪಾಠಿಗಳು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಸರ್ವರನ್ನು ಸ್ವಾಗತಿಸಿದ ನಿಮಗೂ ಆತ್ಮೀಯ ಸ್ವಾಗತ. ಇದೀಗ ನಮ್ಮ ಪುಟಾಣಿಗಳು ನಿಮ್ಮನ್ನು ರಂಜಿಸಲಿದ್ದಾರೆ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई.
बारिश है या आसमान ने छोड़ दिए हैं नल खुले कहीं। हाँ हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। सापा धारे गारे गमा पासा बम 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 बोले बम चिक बोले अरे मस्ती में डोले बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे। ಫಾತಿಮಾ? ಹೌದು ಆತಿಫಾ, ತುಂಬಾ ಚೆನ್ನಾಗಿತ್ತು ಪುಟಾಣಿಗಳ ನೃತ್ಯ. ತರಗತಿ ವಿದ್ಯಾರ್ಥಿನಿ ಧನ್ವಿತಾ ಇವರಿಂದ ಈಗ ಒಂದು ಬೆರಗುಗೊಳಿಸುವ ಭರತನಾಟ್ಯ. ಹನುಮ ಬಹು ಪರಾಕ್ರಮ, ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ. ವೀರ ಹನುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವನೋತ್ತಮ. ವೀರ ಹನುಮ ಬಹು ಪರಾಕ್ರಮ. ನೆನೆಸಿಕೊಂಡೆ ರಾಕ್ಷಸರ ವನವನ್ನೆಲ್ಲ ಕಿತ್ತು ಬಂದೆ. ರಾಮದೂತ ನೆನೆಸಿಕೊಂಡೆ ರಾಕ್ಷಸರ ವನವನ್ನೆಲ್ಲ ಕಿತ್ತು ಬಂದೆ. ಜಾನಕಿಗೆ ಮುದ್ರೆಗಿತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಜಾನಕಿಗೆ ಮುದ್ರೆಗಿತ್ತು ಜಗತ್ತಿಗೆಲ್ಲ ಹರುಷವಿತ್ತು. ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುತ್ತೆನಿಸಿ ಮೆರೆವ ವೀರ ಹನುಮ ಬಹು ಪರಾಕ್ರಮ.
ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಮಧ್ಯಗೇಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಬಸ್ತರಿಯ ರೂಪಗೊಂಡಿನಿ ಮಧ್ಯಗೇಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಬಸ್ತರಿಯ ರೂಪಗೊಂಡಿನಿ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದಿ ಭಾಷ್ಯ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ವೀರ ಹನುಮ ಬಹು ಪರಾಕ್ರಮ. ಭರತನಾಟ್ಯ ಲೋಕಕ್ಕೆ ಕರೆದುಕೊಂಡು ಹೋದ ನಿಮಗೆ ಧನ್ಯವಾದಗಳು. ಈಗ ನಾವು ಈ ಸಂಜೆಗೆ ಕೆಲವು ಬಾಲಿವುಡ್ ಸ್ಪರ್ಶವನ್ನು ತರುತ್ತೇವೆ. ನಮ್ಮ ಪುಟ್ಟ ಮಗುಗಳಿಂದ ಮತ್ತೊಂದು ಬೆರಗುಗೊಳಿಸುವ ಗಲ್ತಿ ಸೆ ಮಿಸ್ಟೇಕ್ ಎಂಬ ಸಾಂಗ್ಗೆ ಕುಣಿಯಲಿದ್ದಾರೆ ನಮ್ಮ 2ನೇ ತರಗತಿಯ ಪುಟಾಣಿಗಳು. झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा चंडीगढ़ तो आई नहीं चंडीगढ़ तो आई नहीं देख के होके भरते ने खड़े चौका बिच पाही नहीं छोटी से काला दिल कुड़िए छोटी से काला दिल कुड़िए जो दागे चन दे टुकड़े दे तेनु काला चश्मा तेनु काला चश्मा तेनु काला चश्मा जचदा है कोरे मुखड़े दे तेनु काला चश्मा जचदा है ಎಷ್ಟು ಚೆನ್ನಾಗಿ ಕುಣಿದರಲ್ವಾ? ಪ್ರೇಕ್ಷಕರು ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 7ನೇ ತರಗತಿ ವಿದ್ಯಾರ್ಥಿನಿ ಶಿಖಾ ಅವರಿಂದ ಈಗ ಒಂದು ಬೆರಗುಗೊಳಿಸುವ ಭರತನಾಟ್ಯ ನೃತ್ಯ ನೋಡೋಣ. ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ 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 ಕೃಷ್ಣ ಮಧುರಾಪುರಿ ಸದನಾ ಮೃದು ವದನಾ
ಮಧುರಾಪುರಿ ಸದನಾ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನಾ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ पुष्पगन्धकलभा भोगदाक्त सुलभा सुपुष्पगन्धकलभा भोगदाक्त सुलभा सुपुष्पगन्धकलभा कस्तूरी तिलक महिमा मम कान्तनन्द गोपगन्ध स्वागतं कृष्ण पुष्पगन्धकलभा कस्तूरी तिलक महिमा मम कान्तनन्द गोपगन्ध स्वागतं कृष्ण शरणागतं कृष्ण कृष्ण मुष्टिकासूरचाणूरमल्ल मल्लविशारद मधुसूदन मुष्टिकासूरचाणूरमल्ल मल्लविशारद कुवलयदीप भर्तन काळिङ्गनर्तन कुकुलरक्षण सकल सुलक्षण देव मर्दन काळिङ्गनर्तन कुकुलरक्षण सकल सुलक्षण देव शिष्टजनपाल संकल्प कल्प कल्प शतकोटि असम पराभव शिष्टजनपाल संकल्प कल्प कल्प शतकोटि असम पराभव धीर मुनिजन विहार मदन सुकुमार दैत्य संहार देवा धीर मुनिजन विहार मदन सुकुमार दैत्य संहार देवा मधुर मधुर रति साहस साहस व्रज युवती जन मानस पूजित सान्तप गरी पगरि सदसा सरि ग पद स सान्द प गरि रि पगरि सदसा सरि रि ग प पगरि स सान्द प गरि रि पगरि सदसा तत्तग जनदों तत्तग जनदों तग जनदों स सान्द प गरि रि पगरि सदसा तकतरि कुकुंदन किट तकधीम तकतरि कुकुंदन किट तकधीम तकतरि कुकुंदन किट तकधीम तकतरि कुकुंदन किट तकधीम स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन इह स्वागतं कृष्ण शरणागतं कृष्ण शरणागतं कृष्ण शरणागतं कृष्ण ಭರತನಾಟ್ಯ ನೃತ್ಯ ಮಾಡಿದ ಶಿಖನವರಿಗೆ ಧನ್ಯವಾದಗಳು. ರಿಮಿಕ್ಸ್ ಡ್ಯಾನ್ಸಿನಿಂದ ನಿಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು.
होली सलोनी अदाएं मनमोनी, तेरी जैसी ब्यूटी किसी की भी नहीं होनी। ठंडे की बोतल में तेरा हुनर, तुझे गट गट मत पी लूं। कोका कोला तू, शोला शोला तू, कोका कोला तू, शोला शोला तू। शिम शिम करता हूँ पेट मेरा लीना। करना अंदर कटना अंदर सुंदर अंदर अंदर चूट करना अंदर सूट करना अंदर जोड़ करना इपर जोड़ अंदर सूट करना अंदर जोड़ करना इपर जोड़ अंदर सूट करना अंदर जोड़ करना इपर जोड़ अडी 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 सोना मारा सिलायो अडी 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 सोना मारा सिलायो ರಿಮಿಕ್ಸ್ ಡ್ಯಾನ್ಸ್ನಿಂದ ನಮ್ಮನ್ನು ಮನರಂಜಿಸಿದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಬರಲಿ ಜೋರಾದ ಚಪ್ಪಾಳೆ 4ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸ್ವಲ್ಪ ಕೇಳಿ. ಡ್ಯಾನ್ಸ್ ಆದ ಮಕ್ಕಳು ಆಫೀಸ್ ಕೋಣೆಯ ಹಿಂದೆ ಬಂದು ನಿಮ್ಮ ಬಟ್ಟೆಯನ್ನು ಕೊಟ್ಟು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡ್ಯಾನ್ಸ್ ಆದ ಮಕ್ಕಳು ಈಗ ಪ್ರಾರಂಭವಾಗ್ತದೆ ಸಾಂಸ್ಕೃತಿಕ ಕಾರ್ಯ. ಈಗ ಪ್ರಣವಾಲಯ ಎಂಬ ಗೀತೆಗೆ ಭರತನಾಟ್ಯ ನೃತ್ಯ ಪ್ರಕಾರದಿಂದ ತಮ್ಮ ಪ್ರತಿಭೆಯನ್ನು ತೋರಿಸಲಿದ್ದಾರೆ ನಮ್ಮ 7ನೇ ತರಗತಿಯ ಸಹಪಾಠಿಗಳು.
पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो प्राणमे नाट्यं చేసే గతులతో నామశతం మూల నతులతో నాపైన నీ చూపు ఆపేలా నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తానా జతులతో ప్రాణమే నాట్యం చేసే గతులతో నామశతం మూల నతులతో నాపైన నీ చూపు ఆపేలా శరణంటినే జనని నాద వినోదిని భువన పాలినివే అనాథ రక్షణ నీ విధి కాదటే మొరవిని చేరవటే ಅದ್ಭುತ ಪ್ರತಿಭೆಗಳು. ಧನ್ಯವಾದಗಳು ಸಹಪಾಠಿಗಳೇ, ತುಂಬಾ ಚೆನ್ನಾಗಿತ್ತು ನೃತ್ಯ ಪ್ರದರ್ಶನ. ಹೇ ಶಾಜ್, ಅದೇನದು ಬ್ಯಾಂಡ್ ಸೌಂಡ್? ನಿನಗೆ ಗೊತ್ತಾಗಲಿಲ್ವಾ? ಅದು ದಫ್ ಅಲ್ವಾ? ದಫ್ ಅಂದರೆ ಕಲೆಯ ಒಂದು ವಿಧ. ಇದು ಕೇರಳದ ಮಲಬಾರ್ ತೀರ ಪ್ರದೇಶ ಹಾಗೂ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡುಬರುವ ಕಲೆ. ದಫ್ ಒಂದು ಸಾಮಾಜಿಕ ಮನರಂಜನಾ ಕಲೆಯಾಗಿದ್ದು ಇದನ್ನು ಹಬ್ಬ ಉರುಸ್ಗಳ ಸಂದರ್ಭದಲ್ಲಿ ಮಸೀದಿಗಳಲ್ಲಿ ಕಾಣಸಿಗುವುದು. ಈಗ ಈ ಕಲೆಯನ್ನು ನಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ 7ನೇ 6ನೇ ಹಾಗೂ 5ನೇ ತರಗತಿಯ ಸಹಪಾಠಿಗಳು. പറുദീസയിലുണ്ടൊരു മുല്ല, പരിഭാവനമായോരസരമുല്ല, പരിശോഭിതമാണ് നബിയുള്ള പരിൻ പരിശുദ്ധ റസൂലോരെ സ്വല്ലല്ലാഹ്. പറുദീസയിലുണ്ടൊരു മുല്ല, പരിഭാവനമായോരസരമുല്ല, പരിശോഭിതമാണ് നബിയുള്ള
ബാലും പറവകളൊക്കെ പടച്ചവനെ അഹദേ ജന്നാത്തുൽ ഫിർദൗസിൽ കോർത്തു കുരുത്തൊരു പേര് മുഹമ്മദരേ ജിന്നും ജമലി ജിബാലും പറവകളൊക്കെ പടച്ചവനെ അഹദേ ജന്നാത്തുൽ ഫിർദൗസിൽ കോർത്തു കുരുത്തൊരു പേര് മുഹമ്മദരേ ഖുദ്സിന്റെ മിനാരമിലൂടെ മാനമിലേറി പറന്നവരെ മിറാജിൽ മന്നാനൊത്ത് മുനാജ നടത്തിയതും അജബേ ഖുദ്സിന്റെ മിനാരമിലൂടെ മാനമിലേറി പറന്നവരെ മിറാജിൽ മന്നാനൊത്ത് മുനാജ നടത്തിയതും അജബേ മുനാജ നടത്തിയതും അജബേ താളത്തിൽ അറബനമുട്ട് ഈണത്തിൽ ദഫും കൊട്ട് ഈരാവ് പുലർന്നാൽ നബിയോരുടെ മംഗളമേ ഇന്നീ ദുനിയാവിനലങ്കൃതമായവരെ നബിയെ സുബ്രേ ഇന്നീ ദുനിയാവിനലങ്കൃതമായവരെ നബിയെ സുബ്രേ ഇല്ല ഇന്നീ ലോകത്ത് റസൂലെ പോലൊരു മുത്ത് സൗജത്ത് ഖദീജത്തിനും സാന്ത്വനമന്നൂരേ അന്നാൽ അല്ലാഹുൽ ഗൈബറിയുന്നോനേകിയതിന്നൂരേ അന്നാൽ അല്ലാഹുൽ ഗൈബറിയുന്നോനേകിയതിന്നൂരേ ആരാരും വാഴ്ത്തുന്ന മീമേ റസൂലുള്ള ആലത്തിൻ അധിപതിയോരവനേകിയ മുത്തേ ഖൈറുള്ള ആദരവായ റസൂലോരെ പൂമുല്ല ആമ്പൽ തളിരിൽ തളിരിട്ടൊരു പൂമുട്ടോ നബി സല്ലല്ലാഹ് പൂമുട്ടോ നബി സല്ലല്ലാഹ് അർശിൽ അസദാ നബിയുള്ള ആഖിർ നബിയേ നൂറുള്ള ഹാജത്ത് ആചാരത്തണന്നിടുവാൻ അബിയൽ അഹ്മർ നിറമല്ലേ അജവാത്തോപ്പിൽ നൂറില്ലേ ആലംബമേൻ റൂഹിലെങ്ങും പുതാ ഖാത്തിമുന്നബി പിറந்த നാടത് കണ്ട് മനവും തുടികൊണ്ട് ತಿಳಿಸಿದ ನಿಮಗೆ ಧನ್ಯವಾದಗಳು. ನಿಜಕ್ಕೂ ಅದ್ಭುತವಾದ ಕಲೆ. ಏ ಶಾಜ್, ಅಲ್ಲಿ ಅದು ಭುವನ ಅಲ್ವಾ? ಹೌದು. ಅವನೇಕೆ ಆ ವೇಷದಲ್ಲಿ ಕಾಣಿಸಿಕೊಂಡಿದ್ದಾನೆ? ರಾಜನ ಹಾಗೆ ಕಾಣುತ್ತಿದ್ದಾನೆ. ನೀನು ಅವರು ಪ್ರಾಕ್ಟೀಸ್ ಮಾಡುತ್ತಿದ್ದದ್ದು ನೋಡಿಲ್ವಾ? ನಾನು ನೋಡಿದ್ದೆ. ನಕ್ಕು ನಕ್ಕು ಸಾಕಾಯಿತು. ನಮ್ಮ ಪ್ರೇಕ್ಷಕರನ್ನು ನಗಿಸಲಿದ್ದಾರೆ ಭುವನ್ ಹಾಗೂ ಬಳಗ. ಬರಲಿ ಜೋರಾದ ಚಪ್ಪಾಳೆ. ಬಾ, ಅವರ ಹಾಸ್ಯಭರಿತ ನಾಟಕ ನೋಡೋಣ. ಸಹಾಯಹಸ್ತ ಎಂದಿಗೂ ಯಾಚಿಸ್ತಾ ಹಿಂದೆಯೂ ಮಾಡಿದ್ದೀರಿ, ಮುಂದೆಯೂ ಕೂಡ ನಿಮ್ಮ ಸಹಾಯಹಸ್ತವನ್ನು ಯಾಚಿಸ್ತಾ ಇದ್ವಿ. ಅಭಿನಂದನೆಗಳು ಸರ್, ನಿಮ್ಮ ಸಹಾಯಕ್ಕಾಗಿ, ಸಹಾಯದ ನೆರವಿಗಾಗಿ. ಭುವನ್ ಮಹಾರಾಜ್ ಕಿ ಜೈ. ಭುವನ್ ಮಹಾರಾಜ್ ಕಿ ಜೈ. ಭುವನ್ ಮಹಾರಾಜ್ ಕಿ ಜೈ. ಪ್ರಣಾಮಗಳು ಪ್ರಭುಗಳೇ. ಕುಳಿತುಕೊಳ್ಳಿ. ಮಂತ್ರಿಗಳೇ, ಸೇನಾಧಿಪತಿಗಳೇ, ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸೌಖ್ಯವೇ? ಹೌದು ಮಹಾಪ್ರಭುಗಳೇ, ನಮ್ಮ ರಾಜ್ಯವು ಸುಭಿಕ್ಷವಾಗಿದೆ. ಹೌದು ಮಹಾಪ್ರಭುಗಳೇ, ಸುಭಿಕ್ಷೆಯಲ್ಲಿದೆ. ಮತ್ತೇನಾದರೂ ನಮ್ಮ ಆಸ್ಥಾನದಲ್ಲಿ ಹೊಸ ಸಮಾಚಾರವಿದೆಯೇ ಸೇನಾಧಿಪತಿಗಳೇ? ಹೌದು ಮಹಾಪ್ರಭುಗಳೇ, ನಮ್ಮ ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರು ಆಗಮಿಸಿದ್ದಾರೆ. ನಿಮ್ಮ ಒಪ್ಪಿಗೆ ಮೇಲೆ ಅವರನ್ನು ಒಳಕರೆಯಬಹುದೇ? ಮಂತ್ರಿಗಳೇ, ಸೇನಾಧಿಪತಿಗಳೇ, ನನಗೆ ಸಂಗೀತವೆಂದರೆ ಪಂಚಪ್ರಾಣ. ಅದು ನಿಮಗೆ ತಿಳಿಲಿಲ್ಲವೇ? ಯಾರಲ್ಲಿ ಸಂಗೀತ ವಿದ್ವಾಂಸರನ್ನು ಕರೆತನ್ನಿರಿ. ಸಂಗೀತ ವಿದ್ವಾಂಸರೇ, ಬನ್ನಿರಿ. ವಂದನೆಗಳು ಮಹಾಪ್ರಭುಗಳೇ. ಸಂಗೀತ ವಿದ್ವಾಂಸರೇ, ನಿಮ್ಮ ಸಂಗೀತ ರಚನೆಯನ್ನು ಆರಂಭಿಸಿ. ಪವಮಾನ
ಮಹಾಪ್ರಭುಗಳೇ, ನಾವಿನ್ನು ಹೊರಡಬಹುದೇ? ಖಂಡಿತವಾಗಿ. ಸಂಗೀತ ವಿದ್ವಾಂಸರೇ ಬನ್ನಿ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ಎಷ್ಟು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರಲ್ಲವೇ? ನನಗೆ ಒಂದು ಉಪಾಯ ಬಂದಿದೆ. ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಿಂದಲೇ ಮಾತನಾಡಬೇಕೆಂದು ಹಾಗೆಯೂ ನಡೆಸುತ್ತೇನೆ. ಹೋಗಿ ಡಂಗುರ ಸಾರಿಸಿ. ಇಂದಿನಿಂದ ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದಲ್ಲೇ ಮಾತನಾಡಬೇಕೆಂದು ರಾಜರ ಅಪ್ಪಣೆ ಆಗಿದೆ. ತಪ್ಪಿದ್ದಲ್ಲಿ ಭಾರಿ ಶಿಕ್ಷೆ
ಭಾಗವಹಿಸಿದ ನಿಮ್ಮ ತಂಡಕ್ಕೆ ಅನಂತ ಧನ್ಯವಾದಗಳು. ಬರಲಿ ಜೋರಾದ ಚಪ್ಪಾಳೆ ಭುವನ್ ಹಾಗೂ ಬಳಗಕ್ಕೆ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಏನು ಶಾಸ್, ಯಾವ ಹಾಡು ಹಾಡುತ್ತೀಯಾ? ನೀನು ಕೇಳಲಿಲ್ವಾ? ಇದು ನನ್ನ ಫೇವ್ರೆಟ್ ಸಾಂಗ್. ನಮ್ಮ 3ನೇ ತರಗತಿಯ ವಿದ್ಯಾರ್ಥಿಗಳು ಇದೇ ಹಾಡಿಗೆ ಡ್ಯಾನ್ಸ್ ಮಾಡಲಿದ್ದಾರೆ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ. ಭುವನವೆಲ್ಲ ಅಚ್ಚರಿಗಳ ರಾಶಿ, ಅಲ್ಲಿದೆ ಮಳೆ ಹನಿ, ಇಲ್ಲಿದೆ ಬಿಸಿಲ ಬಿಸಿ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಣ್ಗಳೇ ಗಾಜಿನ ಪರದೆಯು. ಇಂದು ಉಸಿರಿಗೆ ಹಬ್ಬ, ಹುಬ್ಬುವೆದೆಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ಹಬ್ಬ ಯಾಹೂ
ವರ್ಷ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಹಾಗೂ ಈ ಬಾರಿಯೂ ಉತ್ತಮವಾಗಿ ಅಭಿನಯಿಸಿ ಹೋಬಳಿ ಮಟ್ಟದಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾಳೆ. ಬನ್ನಿ ನೋಡೋಣ ಅವಳ ಅಭಿನಯ. ಹಾಗೆ ಮುಂದೆ ಮತ್ತೊಬ್ಬ ಅತಿಥಿ ಮತ್ತೊಬ್ಬರಿಗೆ ಸ್ಮರಣಿಕೆ ನೀಡಿಕೆ. ನಾವು ಬೆಳಿಗ್ಗೆ ನಮ್ಮ SDMC ಅಧ್ಯಕ್ಷರನ್ನ ಗುರುತಿಸಿದ್ದೇವೆ. ನಿಜವಾಗಿ ಅವರ ಕಾರ್ಯ ಶ್ಲಾಘನೀಯ. ಅವರನ್ನ ಈ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುವಂಥದ್ದು, ಈ ಮಟ್ಟದಲ್ಲಿ ನಮ್ಮ ಶಾಲೆಗೆ ಶ್ರಮ ವಹಿಸಲಿಕ್ಕೆ ಮೂಲ ಕಾರಣ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ದಯಾನಂದ ಗಟ್ಟಿ. ಇವರು ಕೇವಲ ಅವರ ಪತಿಗೆ ಸಹಕಾರ ನೀಡಿದಲ್ಲದೆ ನಮ್ಮ ಮಕ್ಕಳ ಕಾಸ್ಟ್ಯೂಮ್ಸ್ ತರಲು ಕೂಡ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ರು. ಅಲ್ಲಿಂದ ಕಾಸ್ಟ್ಯೂಮ್ಸ್ ಅನ್ನು ಕೂಡ ಅವರಾಗೆ ಎತ್ತಿಕೊಂಡು ಬಂದು ಎಲ್ಲ ಕಾಸ್ಟ್ಯೂಮ್ಸ್ ಗಳನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆಗೆ ತಂದುಕೊಟ್ಟಿದ್ದಾರೆ. ಮತ್ತೆಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಯನ್ನು ಕೊಡ್ತಾ ಅವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಿಲ್ವಿಯಾ ಮೇಡಮ್. ಅಭಿನಂದನೆಗಳು ಮೇಡಮ್. ನಿಮ್ಮ ಸಹಕಾರ ಸದಾ ಬಯಸ್ತೀವಿ, ಇನ್ನು ಮುಂದೆಯೂ ಕೂಡ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ, ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ, ದಾರಿ ಕಾಣದೆ ಮಂಕಾದ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಒಳೆದು ಬಂದರು, ಹೈದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನಡೆ ನೋಡ ಎಂದರು, ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸುತ್ತಮುತ್ತಲು ಕತ್ತಲು ಕವಿದಿರಲು, ವೀರ ಕಾವಲು ಬಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳ ಗಂಡಿಯ ಹಿಂದೆ ಪಿಸು ಮಾತ ಕೇಳಿದಳು, ಆಳಿಸಿದಳು, ಇಣುಕಿದಳು, ವೈರಿ ಪಡೆ ಕೋಟೆಯಿಂದ ಬರುವುದನ್ನು ಕಂಡಳು. ಕನ್ನಡ ನಾಡಿನ ವೀರರ ಮಣಿ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕೈಗೆ ಸಿಕ್ಕಿದ ಅವನಿಗೆ ಹಿಡಿದಳು, ವೀರಗಚ್ಚೆಯ ಹಾಕಿ ನಿಂತಳು, ದುರ್ಗೆಯನ್ನು ಮನದಲ್ಲೇ ನಿಲಿದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರವನಿತೆಯ ಓಬವ್ವ, ಚಿತ್ರದುರ್ಗದ ಓಬವ್ವ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ತೆವಳು ತವಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ, ವೈರಿ ರುಂಡ ಚೆಂಡಾಡಿದಳು, ರಕುತದ ಕೋಡಿ ಹರಸಿದಳು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಸತಿಯ ಹುಡುಕುತ್ತಾ ಕಾವಲಿನವನು, ಗುಪ್ತ ದ್ವಾರದ ಒಳಗೆ ಬಂದನು, ಮಾತು ಹೊರಡದೆ ಬೆಚ್ಚಿ ನಿಂತನು, ಹೆಣದ ರಾಶಿಯ ಬಲಿಯ ಕಂಡನು, ರಣಚಂಡಿ ಅವತಾರವನು, ಕೋಟೆ ಸಲುಹಿದ ತಾಯಿಯನು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ರಣಕ ಹಳೆಯನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆ ನಿಶ್ಶೇಷವಾಗಲು, ಕಾಳಗದಲ್ಲಿ ಜಯವನ್ನು ತರಲು,
ಭಾಗವಹಿಸಿದ ನಿಮಗೆ ಧನ್ಯವಾದಗಳು. ಬರಲಿ ನಿಧಿಶ್ರೀ ಅವರಿಗೆ ಜೋರಾದ ಚಪ್ಪಾಳೆ. ಆತಿಫಾ, ಬಾಲಿವುಡ್ ಆಯಿತು, ಭರತನಾಟ್ಯ ಆಯಿತು, ಹಾಸ್ಯನೂ ಆಯಿತು. ಏನಾದರೂ ಜಾನಪದ ನೋಡಬೇಕೆನಿಸುತ್ತದೆ ಅಲ್ಲವೇ? ಅದಕ್ಕೇನು, ನಮ್ಮ 5ನೇ ತರಗತಿಯ ಸಹಪಾಠಿಗಳು ಸುಗ್ಗಿ ಕುಣಿತ ಹಾಗೂ ಕುಡ್ಲದ ಡ್ಯಾನ್ಸ್ ಮಾಡಲಿರುವರು. ಸುಗ್ಗಿ ಕುಣಿತವೇ? ಹಾಗೆಂದರೆ? ಸುಗ್ಗಿ ಕುಣಿತವು ದಕ್ಷಿಣ ಭಾರತದ ರಾಜ್ಯವಾದ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಸಾಂಪ್ರದಾಯಿಕ ಮತ್ತು ಜಾನಪದ ನೃತ್ಯ ರೂಪವಾಗಿದೆ. ಇದು ಒಂದು ಸಾಂಪ್ರದಾಯಿಕ ಜಾನಪದ ನೃತ್ಯ ಪ್ರಕಾರವಾಗಿದ್ದು ಸುಗ್ಗಿಗಾಲದಲ್ಲಿ ಬೆಳೆಗಳ ಸಮೃದ್ಧಿಯನ್ನು ಆಚರಿಸಲು ಮತ್ತು ಬೆಳೆಗಳ ದೇವತೆ ಸುಗ್ಗಿಗೆ ಸಮರ್ಪಿಸಲಾಗಿದೆ. ತಿಳಿಯಿತೆ ಶಾಜ್? ಬಾ ಅವರ ಹಾಸ್ಯ ನೋಡೋಣ. కొయ్యర పోయి సేరుంలే పరమైలు కండోద కెయ్యి కొయ్యర పోయి కొయ్యర పోయి సేరుంలే పరమైలు కండోద కెయ్యి కొయ్యర పోయి కత్తి ముట్టాಳೆ పత్తి మా తెల్ల కెయ్యి తుంబెర పోయి కత్తి ముట్టాಳೆ పత్తి మా తెల్ల కెయ్యి తుంబెర పోయి కొయ్యర పోయి సేరుంలే పరమైలు కండోద కెయ్యి కొయ్యర పోయి கடலுத மகானிக்கு உடாலுதா சொல் மெலும் மூடாயுத வானொடு மூடியே சூரியல கடலுத மகானிக்கு உடாலுதா சொல் மெலும் மூடாயுத வானொடு மூடியே சூரியல கசபு குப்பல் பாயே வாழ்வெடுத்தல் பாயே கசபு குப்பல் பாயே வாழ்வெடுத்தல் பாயே ஜீவ தோற்பி கருணையனா கடலப்பே மகே பல்தனா ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಮುಖ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊಡ್ಬಿ ಕರುಣೆಯೇನಾ கடலப்பே மகே பல்தனா ಸಿಂಗಾರ ಸಿರಿ ತಂದೆ ಎಲ್ಲನ್ನೇ ತುಳುನಾಡ ಮಲ್ಲಾಯೆ கடலுத மகானுக்கு உடாலுத சொல் மெலும் மூடாயுத வானொடு மூடியே சூரியனா பொருளு 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 ತುಳುನಾಡು ಅಸಾರ ಎಸಳುದ ತಾಮರ ನಮ್ಮ ಭಾಷೆ பொருளு 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 ತುಳುನಾಡು ಅರಸಾರ ಎಸಳುದ ತಾಮರ ನಮ್ಮ ಭಾಷೆ ಕೆಳಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಳೆ ತುಳು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರೆ ನಮ್ಮ ಭಾಷೆ ಸುಗ್ಗಿಗಾಲಕ್ಕೆ ಕರೆದುಕೊಂಡು ಹೋದ ನಿಮಗೆ ಧನ್ಯವಾದಗಳು. ಈಗ 6ನೇ ತರಗತಿಯ ವಿದ್ಯಾರ್ಥಿಗಳು ಹೇ ಜುಮ್ಕಾ ಎಂಬ ನೃತ್ಯ ಪ್ರದರ್ಶಿಸಲಿದ್ದಾರೆ. ರಾಯ
रायबरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। रायबरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी। अरे बहन के इतना जेवर कहना, तेज हवा से बच के रहना, गिर जाए तो फिर ना कहना झुमका गिरा दे। ओए झुमका, हाय झुमका झुमका। What झुमका? What झुमका? What झुमका? What झुमका? ये बीकानेरी छोकरी, संतरे की टोकरी, घर तो छुड़वाया क्या छुड़ाएगी नौकरी। रोमियो रोमियो कल के रोमियो, भोली शक्ल वाले सारे के सारे परे पियो। रोमियो रोमियो भड़के प्रेमियो, काहे गले पड़े हो बिन बुलाए बारातियों। ले तो गई कलेजा, संग में हमारी ले जा, ये तो चोरी से है सीना चोरी। कभी लगे मोनालिसा, कभी कभी लगे ललिता, और कभी जैसे कादम्बरी। हाय मेरी परम 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 सुंदरी, हाय मेरी परम 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 सुंदरी। सर से पैर तलक बेतहाशा हुस्न से भरी, हाय मेरी परम 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 सुंदरी। రాజమండ్రి రాగమంజరి మాయమ్మ పేరు తలబనోళ్ళు లేరు మేస్తిరి, కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి। సొగులాడి స్వప్న సుందరి, నీ మడత చూపు మా పటేల వల్ల పందిరి, రచ్చరాజ పందె ఊపిరి, నీ వంక చూస్తే గుండెలోన నీరు తిరిగి। సోనియా నడుములోన పూట పెట్టి, తుపాకి పెంచిన తింగని చిట్టి, మగజాతి నట్ట మడత పెట్టి। ఆ కుర్చీని మార్చా పెట్టి, ఆ కుర్చీని మార్చా పెట్టి, మార్చా పెట్టి, మార్చా పెట్టి, మార్చా పెట్టి, మార్చా పెట్టి, మార్చా పెట్టి। ಡ್ಯಾನ್ಸಿಗೆ, ಹಾಡಿಗೆ ನೃತ್ಯ ಮಾಡಿದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮರಳಿ ಜೋರಾದ ಚಪ್ಪಲೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ 4ನೇ ತರಗತಿ ವಿದ್ಯಾರ್ಥಿನಿ ಧನ್ವಿತಾ ಇವರಿಂದ ಈಗ ಒಂದು ಅಭಿನಯ ಗೀತೆ ನೋಡೋಣ. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು, ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು. ದಂಡಿನ
ನಮ್ಮೊಂದಿಗೆ. ಈಗ ಅಂತಿಮವಾಗಿ ಡೋಲು ಬಾಜೆ ಎಂಬ ನೃತ್ಯ ಪ್ರದರ್ಶಿಸಲಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय ये धिन तड़ाक आजाड़ के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय. रे खट खट बाज दस तक वो न अब तक आया रे तब से हो कब से देखी राहें के अब तू खोल बाहें आजा घुमड़ घूमे रे मचले रे मोरा मन गूंजे रे बालम के बोल गाड़ संग ढोल बाजे हाय हाय धम धम धाय नगाड़ संग ढोल बाजे हाय हाय धाय धम धाय ये धिन तड़ाक आजाड़ के सराट पैरों से बीड़ी जरा खोल नगाड़ संग ढोल बाजे हाय हाय धम धम धाय नगाड़ संग ढोल बाजे हाय हाय धाय धम धाय. अब चल आजा रे थर 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 हाँ